ಚೌತಿ ಅಂದರೆ ಗಣೇಶನ ಹಬ್ಬ ಮಾತ್ರವಲ್ಲ, ಬಗೆ ಬಗೆಯ ಗಣೇಶನ ವಿಗ್ರಹವೂ ಕೂಡ ಒಂದು ಆಕರ್ಷಣೆ. ಕಳೆದ ಅದೆಷ್ಟೋ ವರ್ಷಗಳಿಂದ ಶ್ರದ್ಧಾ ಭಕ್ತಿಯಿಂದ ಗಣೇಶನ ವಿಗ್ರಹ ತಯಾರಿಸುವ ಕಲಾವಿದರು ಇಂದಿಗೂ ಸಾಂಪ್ರದಾಯಿಕ ಶೈಲಿಯನ್ನು ಮುಂದುವರಿಸಿದ್ದಾರೆ. ಹಾಗಿದ್ರೆ ನೋಡಿ ಉಡುಪಿಯ ಅಲೆಯೂರಿನ ಗಣೇಶ ಮೂರ್ತಿ ತಯಾರಿಸುವ ಕುಟೀರ. ಗಣೇಶ ಏಕದಂತ, ವಿಘ್ನ ವಿನಾಶಕ, ಹೀಗೆ ಅಬಾಲವೃದ್ಧರಾಗಿ ಎಲ್ಲರೂ ಪ್ರೀತಿಯಿಂದ ಪೂಜಿಸುವ ಗಣೇಶ ಚೌತಿ ದಿನ ಎಲ್ಲರ ಮನೆಗಳಲ್ಲೂ ಮುದಗೊಳಿಸುತ್ತಾನೆ. ಚೌತಿಯ ಸಂದರ್ಭದಲ್ಲಿ ಮನೆಗಳಲ್ಲಿ ಮತ್ತು ಸಾರ್ವಜನಿಕ ಗಣೇಶೋತ್ಸವಗಳಲ್ಲಿ ಇರಿಸುವ ಗಣೇಶ ವಿಗ್ರಹಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತವೆ. ಎತ್ತರದಲ್ಲಿ, ಗಾತ್ರದಲ್ಲಿ, ಕಚ್ಚೆ, ಶಾಲು, ಆಭರಣ, ಹೀಗೆ ಸಾಕಷ್ಟು ವೈವಿಧ್ಯತೆಯನ್ನು ಕಾಣಬಹುದು. ಆದರೆ ಈ ಮೂರ್ತಿ ರಚಿಸುವ ಕಲಾವಿದರು 3 ತಿಂಗಳ ಮೊದಲೇ ಕೆಲಸ ಆರಂಭಿಸುತ್ತಾರೆ. ತಾಳ್ಮೆ, ಏಕಾಗ್ರತೆ ಮತ್ತು ಬದ್ಧತೆಯ ಕಾರ್ಯ. ಈ ಬಗ್ಗೆ ತನ್ನ ಸುದೀರ್ಘ ಅನುಭವವನ್ನು ಹಂಚಿಕೊಂಡಿದ್ದಾರೆ ಅಲೆಯೂರಿನ ಶೇಖರ್ ಕಲ್ಮಾಡಿ. ಗಣಪತಿ ಮಾಡಲಿಕ್ಕೆ ಮಣೆಯನ್ನು ಪೂಜೆ ಮಾಡುವ ಮನೆಯವರೇ ತಂದು ಕೊಡ್ತಾರೆ. ಅವರು ತಂದು ಕೊಟ್ಟಂತಹ ಮನೆಯಲ್ಲಿ ನಾವು ಗಣಪತಿಯನ್ನು ಪ್ರಾರಂಭಿಸಿ ಅದಕ್ಕೆ ಯಾವುದೇ ಕೆಮಿಕಲ್ ಉಪಯೋಗ ಮಾಡದೆ ನಮ್ಮ ಆವೆ ಮಣ್ಣಿನಿಂದಲೇ ಆ ಒಂದು ವಿಗ್ರಹವನ್ನು ನಾವು ರಚನೆ ಮಾಡ್ತಾ ಬರ್ತೇವೆ. ವಿಗ್ರಹ ಎಲ್ಲ ರಚನೆ ಆದ ನಂತರ ಅದಕ್ಕೆ ಬಣ್ಣಗಾರಿಕೆಯನ್ನು ನಾವು ಜಲವರ್ಣದಲ್ಲಿಯೇ ಮಾಡ್ತಾ ಇದ್ದೇವೆ. ಆ ನೀರಿನಲ್ಲಿ ಕರಗುವಂತಹ ಬಣ್ಣ ಅದನ್ನೆಲ್ಲ ಮಾಡಿ, ಅಂದರೆ ಪೂಜೆ ಮಾಡುವವರಿಗೂ ಸ್ವಲ್ಪ ಅದನ್ನು ಅಟ್ರಾಕ್ಷನ್ ಆಗುವ ಹಾಗೆ, ದೇವರು ಹೇಳುವಂಥ ಒಂದು ಭಕ್ತಿಯಿಂದ ಕೈ ಮುಗಿಯುವ ರೀತಿಯಲ್ಲಿ ನಾವು ಅದನ್ನು ಮಾಡಿ ಕೊಡ್ತೇವೆ. ಯಾವುದೇ ಪರಿಸರಕ್ಕೆ ಹಾನಿಯಾಗದ ಹಾಗೆ ನಾವು ನೋಡ್ಕೊಳ್ತೇವೆ. ಅದು ಕೆಲವರಿಗೆ ನಾವು ಹೇಳ್ತೇವೆ, ನೀವು ಹೊಳೆಗೆ ಅಲ್ಲಿಲ್ಲೆಲ್ಲ ಹಾಕಬೇಡಿ, ಸಾಧ್ಯತೆ ಇದ್ದರೆ ನಿಮ್ಮ ಮನೆ ಹತ್ತಿರನೇ ಹೊಂಡ ಎಲ್ಲ ಮಾಡಿ ಅಲ್ಲಿ ಒಂದು ನೀರಿನ ರೀತಿಯಲ್ಲಿ ಹಾಕಿದರೂ ತೊಂದರೆ ಇಲ್ಲ ಅಂತ ಹೇಳಿ ನಮ್ಮ ಕರ್ತವ್ಯ ನಾವು ಹೇಳ್ತೇವೆ. ಮತ್ತು ಅದಕ್ಕೆ ಏನಾದರೂ ನಾವು ಆರ್ನಮೆಂಟ್ಸ್ ಎಲ್ಲ ಹಾಕಿದರೆ ಅದನ್ನೆಲ್ಲ ತೆಗೆದು ಬರೇ ಮಣ್ಣಿನ ವಿಗ್ರಹವನ್ನು ಮಾತ್ರ ಜಲಸ್ತಂಭನ ಮಾಡಿ ಅಂತೆಲ್ಲ ಅವರಿಗೆ ಸೂಚನೆ ಕೊಡ್ತೇವೆ. ಸದ್ಯ ಮೂರ್ತಿ ರಚನೆಗೆ ಬೇಕಾದ ಮಣ್ಣು ಸಿಗೋದು ಕಷ್ಟವಾಗಿದೆ. ಹಂಚಿನ ಕಾರ್ಖಾನೆಗಳು ಅಲಿಯುತ್ತಿದ್ದಂತೆ ವಿಗ್ರಹ ರಚನೆಗೆ ಮಣ್ಣಿನ ಅಭಾವ ಸೃಷ್ಟಿಯಾಗಿದೆ. ಆದರೆ ವರ್ಷ ಕಳೆದಂತೆ ಗಣೇಶನನ್ನು ಪೂಜಿಸುವ ಸಂಘ ಸಂಸ್ಥೆಗಳು ಹೆಚ್ಚಾಗುತ್ತಿದೆ. ಈ ಕಾರಣದಿಂದ ಬೇಡಿಕೆಯೂ ಹೆಚ್ಚಿದೆ. ಅಲೆಯೂರಿನಲ್ಲಿ ಕಳೆದ 40 ವರ್ಷಗಳಿಂದ ಮೂರ್ತಿ ತಯಾರಿಸುತ್ತಿರುವ ನಿವೃತ್ತ ಶಿಕ್ಷಕ ಶೇಖರ್ ಕಲ್ಮಾಡಿ ತನ್ನ ಶಿಷ್ಯರಿಗೆ ತನ್ನ ವಿದ್ಯೆಯನ್ನು ಸಂಪೂರ್ಣ ಧಾರೆ ಎರೆದಿದ್ದು, ಅವರೆಲ್ಲರೂ ಶೇಖರ್ ಕಲ್ಮಾಡಿ ಅವರಿಗೆ ವಿಗ್ರಹ ರಚನೆಯಲ್ಲಿ ಸಾಥ್ ನೀಡುತ್ತಿದ್ದಾರೆ. ಇಂದಿಗೂ ಗಣೇಶ ಮೂರ್ತಿಗೆ ಜಲವರ್ಣವನ್ನೇ ಬಳಸುತ್ತಾರೆ. ನೀರಿನೊಂದಿಗೆ ಕರಗುವ, ಪ್ರಕೃತಿಗೆ ಸಹಕಾರಿಯಾಗುವಂತಹ ವಿಗ್ರಹ ರಚನೆ ಮಾಡುತ್ತಾರೆ. ಸದ್ಯ ಪರಿಸರ ಸ್ನೇಹಿಯಾಗಿರುವ ಸಾಂಪ್ರದಾಯಿಕ ಗಣೇಶನ ಮೂರ್ತಿ ರಚಿಸುವಂತೆ ಸರ್ಕಾರ ಸಾಕಷ್ಟು ನಿರ್ದೇಶನವನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಕಲಾವಿದ ಶೇಖರ್ ಕಲ್ಮಾಡಿ ಕೂಡ ಪಾರಂಪರಿಕ ಶೈಲಿಯನ್ನೇ ಮುಂದುವರಿಸಿದ್ದಾರೆ.